ರೀ, ಏನ್ ಗೊತ್ತಾ, ಆ, ನಮ್ಮ ಮದ್ವೆ ಇವಾಗ ತಾನೇ ಆಗಿದೆ. ಆ, ನಮ್ದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ನನ್ಗೆ ನಿಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು, ನಿಮ್ಮನ್ನ ಅರ್ಥ ಮಾಡ್ಕೋಬೇಕು. ನಾನು ನೀವು ಸೇರಿ ಒಂದಷ್ಟು ಟ್ರಾವೆಲ್ ಮಾಡ್ಬೇಕು. ಅದಕ್ಕೆ ಈ ಈ ಒಂದು ವರ್ಷ ಮಗು ಬೇಡ ಅಂತ. ನನ್ಗೇನಾದ್ರೂ ಅಚೀವ್ ಮಾಡ್ಬೇಕು ಅಂತಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ನೋ ಅದನ್ನ ನೀನೇ ಹೇಳ್ಬಿಟ್ಟೆ. ನಂಗೂ ಜೀವನದಲ್ಲಿ ಅಚೀವ್ ಮಾಡಬೇಕು, ನಿನ್ ಜೊತೆ ಟ್ರಾವೆಲ್ ಮಾಡಬೇಕು ಅಂತೆಲ್ಲ ಆಸೆ ಇದೆ. ಮದುವೆದ ಕೂಡಲೇ ಮಕ್ಕಳಾಗ್ಬಿಟ್ರೆ ಅದಕ್ಕೆಲ್ಲ ಕಷ್ಟ ಆಗುತ್ತೆ. ಒಂದು ವರ್ಷ ತಾನೇ, ಸರಿ. 1 year later. ಏನೇ ಅದು? ಆ ಮಗುನ್ ಸ್ವಲ್ಪ ನೋಡ್ಕೊಳಕ್ ಆಗಲ್ವ ನಿಂಗೆ? ತಲೆ ನೋವು ಬರ್ತಾ ಇದೆ ಇಲ್ಲಿ. ಸಾಕಾಗೋಗಿದೆ ನನ್ಗೆ. ಆ ಕಡೆಯಿಂದ ನಿಮ್ ಮಗು, ಈ ಕಡೆಯಿಂದ ನೀವು. ಹೇಳ್ದೆ ನಾನ್ ನಿಮ್ಗೆ 1 ವರ್ಷ ಮಗು ಬೇಡ ಅಂತ. ಕೇಳಿದ್ರ ನನ್ ಮಾತನ್ನ? ಇವಾಗ ಕಿರಿಕಿರಿ ಆಗತ್ತಲ್ಲ ನಿಮ್ಗೆ? ಸರಿ ಆಯ್ತು ಬಿಡು. ನನ್ ಲೈಫು, ನನ್ ಡ್ರೀಮು ಎಲ್ಲ ಹಾಳಾಗೋಯ್ತು. ಇನ್ನೊಂದ್ಸಲ ಚಿನ್ನು ಮುದ್ದು ಅಂತ ಹೇಳ್ಕೊಂಡು ಬನ್ನಿ ನನ್ ಪಕ್ಕಕ್ಕೆ. ಇದೆ ನಿಮ್ಗೆ ಬಿಸಿ ಬಿಸಿ ಕಾಯಿಸಿರ್ತೀನಿ ತಿಕ್ಕಕ್ಕೆ. ಬನ್ನಿ ಒಳಗೆ. No, no, no.